ಕೊರೋನಾ ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿದ ಭೀಕರ ವೈರಸ್. ಈ ವೈರಸ್ಗೆ ಇಡೀ ವಿಶ್ವದ ಜನತೆ ಬೆಚ್ಚಿಬಿದ್ದಿದ್ದಾರೆ. ಎಲ್ಲೆಡೆ ಜನ ಇದರ ಭೀತಿಯಲ್ಲಿದ್ರೆ ಇಲ್ಲೊಂದು ಕೊರೋನಾ ಸಾಂಗ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಷ್ಟಕ್ಕೂ ಏನಿದು ಕೊರೋನಾ ಸಾಂಗ್ ಕತೆ? ಇಲ್ಲಿದೆ ನೋಡಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಈ ಹಾಡನ್ನು ಮುಸ್ಕು ಹಾಕಿ ನಾನೇ ಬರೆದು ನಾನೇ ಹಾಡಿದ್ದೇನೆ. ನಾನು ನಿಮ್ಮ ಪ್ರೀತಿಯ ಕೊರೋನಾ ವಿರೋಧಿ ರಕ್ಷಣೆ ಮಾಡೋರು. ಈ ಹಾಡನ್ನು ಕೇಳಿ ಕೊರೋನಾ ವೈರಸ್ ಅಗ್ಗದೇಕೊಂಡು ಸಾಯ್ಬೇಕು ಅಲ್ಲಿವರೆಗೆ ಶೇರ್ ಮಾಡಿ. ಎಂತ ಸಾವಾದ್ರದು ಕೆತ್ತಂಡೆಗೆಡ್ತೇನೆ ಬರ್ಲಿ ಮಂಗಳೂರಿಗೆ. ಕೊರೋನಾದು ಅಜ್ಜಿ ಶುಂಠಿಯ ಕೊರೋನಾ ಬಾರಿ ಜೋರುಂಡಿಗೆ ಹೀಗೊಂದು ಹಾಡು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಎಸ್, ವಿ4 ನ್ಯೂಸ್ನ ಕಾಮಿಡಿ ಪ್ರೀಮಿಯರ್ ಲೀಗ್ ಖ್ಯಾತಿಯ ರಕ್ಷಣ್ ಮಾಡೂರು ಅವರ ಕೊರೋನಾ ಬಾರಿ ಜೋರುಂಡಿಗೆ ಅನ್ನೋ ತುಳು ಸಾಂಗ್ ಎಲ್ಲೆಡೆ ಭಾರಿ ಸದ್ದು ಮಾಡ್ತಾ ಇದೆ. ಸ್ವತಃ ಅವರೇ ಬರೆದು ಹಾಡಿರುವ ಈ ಹಾಡಿಗೆ ಭಾರಿ ಪ್ರಶಂಸೆ ಕೂಡ ವ್ಯಕ್ತವಾಗ್ತಾ ಇದೆ. ಎಲ್ಲೆಡೆ ಕೊರೋನಾ ಜನರನ್ನ ಭಯಭೀತರನ್ನಾಗಿಸಿದ್ರೆ ಈ ಸಾಂಗ್ ಮಾತ್ರ ಸಖತ್ ಎಂಟರ್ಟೈನ್ಮೆಂಟ್ ನೀಡ್ತಾ ಇದೆ. ಎಲ್ಲರ ವಾಟ್ಸ್ಆಪ್ ಸ್ಟೇಟಸ್ಗಳಲ್ಲಂತೂ ಕೊರೋನಾ ಸಾಂಗ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಕೊರೋನಾ ಬಾರಿ ಜೋರುಂಡುಗೆ ಇಂದಂಬೆ ಕೊರನಾಡು ಜೋರ್ ತೆಮ್ಮಗೆ. ಕೊರೋನಾ ಬಾರಿ ಜೋರುಂಡುಗೆ ದೊಂಡೆ ಕಿರ್ಮೂನ ಸೀಕುಂಡುಗೆ. ಸೋಕುದು ಮೂಲೋ ಬೋರ ಸೋಂಕಾವಮೆ ಸೈತೆ ಪೋವಮೆ. ಕೊರೋನಾ ಬಾರಿ ಜೋರುಂಡುಗೆ ಇಂದಮೆ ಕೊರನಾಡು ಜೋರ್ ತೆಮ್ಮಗೆ. ಕೊರೋನಾ ಬಾರಿ ಜೋರುಂಡುಗೆ ದೊಂಡೆ ಕಿರ್ಮೂನ ಸೀಕುಂಡುಗೆ. வைரசுடு பூஜிது பொத்தாண்டதானே பொத்தகர நின்னம்யர்ಮ ಪುನನಾಕಿಯ ನೇರದಾನೆ. ನಾಯಿ ನರಕ ನಮ್ಮ ಜೀವನ ಬೆಟ್ಟಿಮ್ಮ ಮುಸ್ಕು ಪಾಡ್ಲೆ ಅನ್ನ ದೂರ ಉಂಟ್ಲೆ ಅಕ್ಕ ಎಂಚಿ ಸೌದ ಸಿಕ್ ದಾದ ಮಾರ್ದು ನೆಕ್ ಫೋನು ಮಲ್ತಿ ನೆಕ್ ತೆಮ್ಮ ಕೆಂದೆ ಸೈಕ್ ಎಲ್ಲ ಎಂಕ್ ಕೋರ್ದಾಗ ಸಿ ಕೊರೋನಾ ಕಂಟಿನಿ. ಕೊರೋನಾ ಬಾರಿ ಜೋರುಂಡುಗೆ ಇಂದಮೆ ಕೊರನಾಡು ಜೋರ್ ತೆಮ್ಮಗೆ. ಕೊರೋನಾ ಬಾರಿ ಜೋರುಂಡುಗೆ ದೊಂಡೆ ಕಿರ್ಮೂನ ಸೀಕುಂಡುಗೆ. ಸೋಂಕುದು ಮೂಲೋ ಬೋರ ಸೋಂಕಾವಮೆ ಸೈತೆ ಪೋವಮೆ. ಕೊರೋನಾ ಬಾರಿ ಜೋರುಂಡುಗೆ ಇಂದಮೆ ಕೊರೋನಾಡು ಜೋರ್ ತೆಮ್ಮಗೆ. ಕೊರೋನಾ ಬಾರಿ ಜೋರುಂಡುಗೆ ಇಂದಮೆ ಕೊರೋನಾಡು ಜೋರ್ ತೆಮ್ಮಗೆ. ಎಂಕಿ ಸಾದ ಕೊರೋನನ ಪತ್ತಿಗಿಲ ಕೋರಿ ಕೊರನ್ನ ತಿಂದು ಸೈ ಕಂಜಿ ಸೈ ಅಡು.